Sun Premium Super Singer, title sponsored by Sun Premium Refined Sunflower Oil, powered by Santosh 2-Star Boiled Rice, Bhadravati. Shining partner Shashi Soap, co-sponsored by Rohan Corporation, Arogyada Paravase, Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, 1000 Lights, Hanbal Chukki, Revento Unishade Plus Cream, Citadel Developers. Super Singer. ಹಲೋ ನಮಸ್ಕಾರ ಆ್ಯಂಡ್ ವಣಕಂ ನಮಸ್ಕಾರಂ. ನಮ್ಮ ಟಿವಿ ಒಂದು ಪುನಂಚಿನ ಮಾತು ಅಣ್ಣನಗ್ಲಿಗೆ ಅಕ್ಕನಗ್ಲಿಗೆ ಅಮ್ಮನಗ್ಲಿಗೆ ಆಂಟಿನಗ್ಲಿಗೆ ಅಂಕಲ್ನಗ್ಲಿಗೆ ಅಜ್ಜನಗ್ಲಿಗೆ ದೊಡ್ಡಪ್ಪನಗ್ಲಿಗೆ ಚಿಕ್ಕಮ್ಮನಗ್ಲಿಗೆ ಮಲ್ಲನಗ್ಲಿಗೆ ಎಲ್ಲಿ ಇಲ್ಲದಕ್ಲಿಗೆ ಬರಿದಲ್ಲದಕ್ಲಿಗೆ ಇದು ಫ್ಯಾಷನ್ ನಾಯಿ ಬುಚ್ಚ ಮತ್ತು ಇಲ್ಲದ ಒಲೆ ಒಬ್ಬನು. ಸೊ ಅಕ್ಕಲ್ಲ ಟಿವಿ ಒಂದು ಬೇರೆ ಅಕ್ಲಿಗೆ ಆತ್ಮೀಯವಾನಂಚಿನ ಸ್ವಾಗತ. ನಿಕ್ನ ಫೇವರೇಟ್ ಶೋ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಸಂತೋಷ್ 2-Star ಬಾಯ್ಲ್ಡ್ ರೈಸ್ ಭದ್ರಾವತಿ. ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಜನ ತುಂಬ ಹೃದಯದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಖಂಡಿತ ಒಳ್ಳೆಯದಾಗಲಿ ಆ್ಯಂಡ್ ಒಳ್ಳೆಯ ಒಂದು ವೇದಿಕೆಗೆ ಅರ್ಥಗರ್ಭಿತವಾಗಿರುವಂಥ ಒಂದು ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ ಡೆಫಿನೆಟ್ಲಿ ನಾನೊಬ್ಬ ಇದ್ದರೆ ಸಾಕಾಗಲ್ಲ, ನನ್ನ ಜೊತೆ ಕಂಟೆಸ್ಟೆಂಟ್ಸ್ ಇದ್ದರೂ ಸಾಕಾಗಲ್ಲ. ನನ್ನ ಜೊತೆ ಕಂಟೆಸ್ಟೆಂಟ್ಸ್ ಇದ್ದರೂ ಅವರು ಹೇಗೆ ಆಡ್ತಾರೆ ಆ್ಯಂಡ್ ಯಾರು ವಿನ್ನರ್ ಆಗ್ತಾರೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತಂದರೆ ಅದ್ಭುತವಾಗಿರುವಂತಹ ಜಡ್ಜಸ್ ನಮ್ಮ ಜೊತೆ ಇರಲೇಬೇಕು. ಅದೇ ನಮ್ಮ ದೊಡ್ಡ ಸೌಭಾಗ್ಯ ಅಂತ ಹೇಳ್ಬೋದು. ಇಡೀ ಕನ್ನಡ ಸಿನಿಮಾ ರಂಗನೇ ನಮ್ಮ ಜೊತೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತಂದರೆ ಅಷ್ಟಷ್ಟು ದೊಡ್ಡ ಸಾಧನೆ ಮಾಡಿರುವಂತಹ ಸಾಧಕರು ಇರುವಂಥದ್ದು. ಮೊದಲನೇದಾಗಿ ನಮ್ಮ ಜೊತೆ ಇರುವಂಥವ್ರು ಯಾವಾಗ ನೋಡಿದ್ರು ಒಂದು ರೀತಿಯಲ್ಲಿ ನಮಗೆ ಭಯ ಆಗುತ್ತೆ. ಯಾಕೆಂದರೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ಅಥವಾ ಅವರು ಹಾಕುವಂತಹ ಜಾಕೆಟ್ ಆಗಿರ್ಬೋದು, ನಮಗೂ ಅನಿಸುತ್ತೆ ನಾವು ಚೆನ್ನಾಗಿರೋದೇ ಹಾಕಬೇಕು ಅವರನ್ನು ನೋಡಿದ ಮೇಲೆ ಅಂತ. ದಟ್ ಇಸ್ ನಾನ್ ಅದರ್ ದ್ಯಾನ್ ನಮ್ಮ ಕರಾವಳಿ ಕರ್ನಾಟಕದ ಗಿಟಾರ್ ಮಾಸ್ಟರ್ ರಾಜಗೋಪಾಲ್ ಸರ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಜೊತೆ ಇರುವಂಥವರು ನಮ್ಮ ಪ್ರೀತಿಯ ಕದ್ರಿಯ ಹೆಸರನ್ನು ಅವರು ತುಂಬಾ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರನ್ನು ನೋಡಿದಾಗ ನಮಗೇನೋ ಒಂದು ಪಾಸಿಟಿವ್ ಫೀಲ್ ಬರುತ್ತೆ, ನಮಗೊಂದು ಭಯ ಇರುತ್ತೆ. ಆ್ಯಂಡ್ ಎಲ್ರಿಗೊಂದು ಏನು ಭಯ ಅಂದರೆ ನಮ್ಮ ಕಪ್ಪು ಬಣ್ಣದ ದಾಡಿ, ಕಪ್ಪು ಬಣ್ಣದ ಹೇರು ಅದು ಬಿಳಿ ಆದಾಗ ಅಯ್ಯೋ ನಮಗೇನೋ ಏಜ್ ಆಯಿತೋ ಇಲ್ಲ ಲುಕ್ ಏನೋ ಹಾಳಾಗುತ್ತೋ ಅಂತ. ಆದರೆ ಇವರನ್ನು ನೋಡಿದ್ರೆ ಅದು ಒಂದು ಪರ್ಫೆಕ್ಟ್ ಲುಕ್ ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ದಟ್ ಇಸ್ ನಾನ್ ಅದರ್ ದ್ಯಾನ್ ಕದ್ರಿ ಮಣಿಕಾಂತ್ ಸರ್. ವೆಲ್ಕಮ್ ಟು ದ ಶೋ. ಅದೇ ರೀತಿ ಇನ್ನೊಬ್ಬ ಗೆಸ್ಟ್ ಬಗ್ಗೆ ಅಥವಾ ನಮ್ಮ ಜಡ್ಜ್ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅಂತ ಹೇಳ್ಬೋದು. ಅವರ ಸಾಧನೆಯ ಪಟ್ಟಿ ಏನಿದೆ ಅದು ಏನೋ ಒಂದು ಹೇಳಕ್ಕೆ ಹೋದ್ರೆ ಇನ್ನೊಂದು ಮಿಸ್ ಆಗುತ್ತೆ. ಯಾಕೆಂತಂದ್ರೆ ಅವರ ಸಾಧನೆಯ ಪಟ್ಟಿ ಅಷ್ಟು ಉದ್ದ ಇದೆ. ದಟ್ ಇಸ್ ನಾನ್ ಅದರ್ ದ್ಯಾನ್ ವಿ ಮನೋಹರ್ ಸರ್. ವೆಲ್ಕಮ್ ಟು ದ ಶೋ. ಅದೇ ರೀತಿ ಇನ್ನೊಬ್ಬ ಜಡ್ಜ್ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ಅವರು ಹಳೆಯವರು ಅಲ್ಲ, ಹೊಸಬರು ಅಲ್ಲ. ಯಾಕೆಂತಂದ್ರೆ ಹಳೆಯ ಹಾಡುಗಳನ್ನು ನೋಡಿದ್ರು ಅವರ ಮ್ಯೂಸಿಕ್ ಡೈರೆಕ್ಷನ್ ಇರುತ್ತೆ, ಇತ್ತೀಚಿನ ಸಿನಿಮಾಗಳನ್ನು ನೋಡಿದ್ರು ಅವರ ಮ್ಯೂಸಿಕ್ ಡೈರೆಕ್ಷನ್ ಇರುತ್ತೆ. ಸೊ ಕನ್ಫ್ಯೂಸ್ ಆಗುತ್ತೆ ಇವರು ಯಾವಾಗ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಇವರು ಯಾವಾಗ ಯಾವ ರೀತಿಯ ಹಾಡುಗಳನ್ನು ಕೊಡ್ತಾರೆ ಅಂತ. ಹಳೆಯ ರೀತಿಯ ಹಾಡುಗಳನ್ನು ಕೊಡ್ತಾರೆ, ಹೊಸ ರೀತಿಯ ಹಾಡುಗಳನ್ನು ಕೊಡ್ತಾರೆ. ಒಂದು ರೀತಿಯಲ್ಲಿ ಸಕಲ ಕಲಾ ವಲ್ಲಭ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ನಮ್ಮೆಲ್ಲರ ಪ್ರೀತಿಯ ಗುರು ಕಿರಣ್ ಸರ್. ವೆಲ್ಕಮ್ ಟು ದ ಶೋ. ಕಾಂಪಿಟೇಷನ್ ತುಂಬಾ ಟಫ್ ಆಗ್ತಾ ಇದೆ. ಯಾಕೆ ಅಂತಂದರೆ ಇನ್ನು ಉಳಿದಿರೋವಂಥದ್ದು ಈ ರೌಂಡ್ ಆದಮೇಲೆ ಒಂದೇ ಒಂದು ರೌಂಡ್, ಒಂದೇ ಒಂದು ಪರ್ಫಾರ್ಮೆನ್ಸ್. ಅದರಲ್ಲಿ ಏನಾದರೂ ತಪ್ಪಾದರೆ ಮತ್ತೆ ಎಕ್ಸ್ಕ್ಯೂಸಸ್ ಇರೋದೇ ಇಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ತನ್ನ 100%ಗೂ ಮೀರಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಇವಾಗ ಬರ್ತಾ ಇರೋವಂತಹ ಸಿಂಗರ್ನ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಅವ್ರಿಗೆ ಕನ್ನಡ ಬರದೇ ಇದ್ರು, ಅಂದರೆ ಫ್ಲೂಯೆಂಟಾಗಿ ಬರದೇ ಇದ್ರು, ಕನ್ನಡ ಸಾಂಗ್ಗಳನ್ನು ತುಂಬಾ ನಿರರ್ಗಳವಾಗಿ ಹಾಡುವಂತಹ ಸಾತ್ವಿಕ್ ಅವರು ಫ್ರಮ್ ಕೇರಳ, ಸೆಟಲ್ಡ್ ಇನ್ ಮ್ಯಾಂಗ್ಲೋರ್. ಸೊ ಪುಟ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ಪ್ಲೀಸ್ ವೆಲ್ಕಮ್ ಸಾತ್ವಿಕ್. ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ, ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ. ಮಲೆನಾಡ ಕಣಿವೆಗಳ ಹಸಿರು ಬನದಿಂದ
ಅಲೆಗಳಲ್ಲಿ ಉಯ್ಯಾಲೆ ಆಡಿರುವ ಹಂಸನಾವಯ ನಾ ತರಲಾರೆ ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ. ಹಕ್ಕಿಗಳ ಜೊತೆಗೆ ಸ್ವರವೆತ್ತಿ ಪಾಡಿರುವ ಮಂದ ನಿಲದ ವೀಣೆಯ ತರಲಾರೆ. ಹಕ್ಕಿಗಳ ಜೊತೆಗೆ ಸ್ವರವೆತ್ತಿ ಪಾಡಿರುವ ಮಂದ ನಿಲದ ವೀಣೆಯ ತರಲಾರೆ. ನಂದನವನದ ಮಂದಾರ ಪುಷ್ಪವ ನಂದನವನದ ಮಂದಾರ ಪುಷ್ಪವ ನಾನಿನಗೆ ತರಲಾರೆ ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ. ಹಕ್ಕಿಗಳ ಜೊತೆಗೆ ಸ್ವರವೆತ್ತಿ ಪಾಡಿರುವ ಮಂದ ನಿಲದ ವೀಣೆಯ ತರಲಾರೆ. ಹಕ್ಕಿಗಳ ಜೊತೆಗೆ ಸ್ವರವೆತ್ತಿ ಪಾಡಿರುವ ಮಂದ ನಿಲದ ವೀಣೆಯ ತರಲಾರೆ. ಮಣ್ಣಿನಲ್ಲಿ ನೀರಿನಲ್ಲಿ ಬದುಕನೇ ಇಟ್ಟಿರುವ ಮಣ್ಣಿನಲ್ಲಿ ನೀರಿನಲ್ಲಿ ಬದುಕನೇ ಇಟ್ಟಿರುವ ಸೂರ್ಯ ಚಂದ್ರರ ನಾ ತರಲಾರೆ ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ. ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ. ಥ್ಯಾಂಕ್ ಯು. ಓಕೆ, ತುಂಬಾ ಒಂದು ಸೂದಿಂಗ್ ಆಗಿರುವಂಥ ಸೂಪರ್ ಆಗಿರುವಂಥ ಒಂದು ಸಾಂಗ್ ಯಾವ ಕಾಣಿಕೆ ಕೊಡಲಿ ಪ್ರೇಯಸಿ ಅಂತ. ನೀವು ಎಷ್ಟು ಫೀಲ್ ಮಾಡ್ತಾ ಇದ್ದೀರಿ ಅಂದರೆ ನಮಗೆ ಅನ್ನಿಸ್ತಾ ಇತ್ತು ಯಾರನ್ನೋ ಫೀಲ್ ಮಾಡ್ತಾ ಇದ್ದಾರೆ ಅಂತ. ಸೊ ಯಾರನ್ನು ಫೀಲ್ ಮಾಡ್ಕೊಂಡು ಇಷ್ಟೊಂದು ಫೀಲ್ ಮಾಡ್ಕೊಂಡು ಫೀಲಿಂಗ್ ಆದ್ರಿ? ಹಾಗೇನಿಲ್ಲ, ನಾನು ಲಿರಿಕ್ಸನ್ನು ಜಸ್ಟ್ ಫೀಲ್ ಮಾಡಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಮನೆಯಿಂದ ಯಾರೆಲ್ಲ ಬಂದಿದ್ದಾರೆ? അച്ഛൻ അമ്മ അമ്മ hasn't come yet. ഓക്കെ, സിസ്റ്റർ ആരൊക്കെ വന്നിട്ടുണ്ട്? അച്ഛൻ, അനിയത്തി. ഓ, അത് ഫുൾ കറക്റ്റ് ബರುತ್ತೆ. അച്ഛൻ, അനിയത്തി, പിന്നെ ആരൊക്കെ വന്നിട്ടുണ്ട്? പിന്നെ എൻ്റെ ഒരു കസിൻ വന്നിട്ടുണ്ട്. അതെ, കസിൻ അത്ര തന്നെ അല്ലേ? ಸೊ ಬೇರೆ ಯಾರು ಇಲ್ಲ, ಸ್ಪೆಷಲ್ ಆയിട്ട് ಯಾರು ಬಂದಿರಲಿಲ್ಲ? ಇಲ್ಲ. ಓಕೆ, ನೋ ಪ್ರಾಬ್ಲಮ್ ಅಟ್ ಆಲ್. ಓಕೆ, ಎನಿವೇಸ್ ಯಾರನ್ನು ಬೇರೆ ಅಪಾರ್ಥನೆ ಮಾಡ್ಕೋಬೇಡಿ, ಯಾರನ್ನು ಇದು ಮೈಂಡಲ್ಲಿ ಇಟ್ಕೊಂಡು ಆಡಿಲ್ಲ, ಓನ್ಲಿ ಲಿರಿಕ್ಸ್. ಓಕೆ ಅಲ್ವಾ? ವಿಶ್ ಯು ಆಲ್ ದಿ ಬೆಸ್ಟ್. ಎಂಡಲ್ಲಿ ಗುರುಕಿರಣ್ ಸರ್ ಅವ್ರ ಮೈಕ್ ಆಫ್ ಇದ್ರೆ ಅವರಿಗೆ ತುಳು ಕ್ಲಾಸ್ ಎಲ್ಲ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಇವಾಗ ಡೈರೆಕ್ಟ್ ಇಲ್ಲ ಶುರು ಮಾಡಿ, ಇಲ್ಲ ಎಂಡ್ ನಾನು ಸ್ವಲ್ಪ ಕಲಿತೀನಿ. ಓಕೆ, ಇವಾಗ ಗುರುಕಿರಣ್ ಸರ್ ಹತ್ರ ಡೈರೆಕ್ಟಾಗಿ ಕೇಳೋಣ ಸೊ ಹೆಂಗಾಯಿತು ಅಂತ. ಸೊ ನೀವು മലയാളമಲ್ಲಿ ನೀವು ಕೇಳಿ ಸೊ ಹೆಂಗಾಯಿತು ಅಂತ. സർ, എങ്ങനെയുണ്ടായിരുന്നു എൻ്റെ പെർഫോമൻസ്? സർ എങ്ങനെയുണ്ടായിരുന്നു? നല്ല ഉണ്ട്. ഓക്കെ, Satvik. Yes, sir. Again and again, and every time you sing, we feel okay. You got a lovely voice. Yes, sir. Thank you. This was a good selection for the final. Thank you, sir. You sang it pretty decent. Thank you, sir. It's a I think one of my favorite songs too. Yes. And one thing I like about you is the lyrics.
Yep. You study, but this time you fumbled a little. You know what you did. Yep. You know what you did. Yes. You repeated the first Charana, first 2 lines again Yes. back. Okay. Singing was good, but of course, see the way SPS sung is Yeah. the notes it is presented, the way it was presented was it's very sweet compared. But yours was a different version, but it was nice too. It was very nice to listen because you never imitated the style, so it was sounding really good. Thank you, sir. Only two small, the last lines, Hamsa Navayana Taralare, Huh. and the second charan again Taralare. That I think the notes were not proper. Other than that, it was nice. I don't know, liked it. Okay. It sounded very different, very new. Okay, thank you, sir. Thank you, man. ഓക്കെ വളരെ ഒരു നന്നായിട്ടുള്ള ഒരു കമൻ്റ് ആയിരുന്നു. ഇപ്പോൾ നമ്മളെ വി മനോഹർ സാർ ഉണ്ട്. ഇപ്പോൾ ഓക്കെ അവരോട് ചോദിക്കല്ലേ, വി മനോഹർ സാർ എങ്ങനെ ഉണ്ടായിരുന്നു? നല്ല ഉണ്ട്. നല്ല ഉണ്ടായിരുന്നോ? ಅದೇ ಪ್ಲೀಸ್. ಚೆನ್ನಾಗಿ ಹಾಡಿದ್ರಿ. ಪುಟ್ಟಣ್ಣವರ ಸಿನಿಮಾ ಮಸಣದ ಹೂವು, ಕರೆಕ್ಟ್, ಮಸಣದ ಹೂವು. The director is Putana. ಪುಟ್ಟಣ್ಣ ಕಣಗಾಲ, ಡೈರೆಕ್ಟ್ರು ವಿಜಯ ಭಾಸ್ಕರ್ ಮ್ಯೂಸಿಕಲ್. ಒಳ್ಳೆ ಮೆಲೋಡಿಯಸ್ ಹಾಡು. ಅದನ್ನು ತಕ್ಕ ಮಟ್ಟಿಗೆ ಚೆನ್ನಾಗಿ ಹಾಡಿದ್ರಿ, ಚೆನ್ನಾಗಿದೆ. ಗುಡ್ ಲಕ್. താങ്ക് യു, സർ. ഓക്കെ എങ്ങനെയായി? സന്തോഷമായോ? സന്തോഷം ഓക്കെ. ആയി. അല്ല, മലയാളത്തിൽ എന്ത് വേണമെങ്കിലും പറയാം, ആർക്കും മനസ്സിലാവില്ല ഇവിടെ. ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ತುಂಬ ಜನ ನನಗೆ ಹೇಳ್ತಾ ಇದ್ರು, ಸುಮಾರು ಜನ ಬಂದಿದ್ದಾರೆ, ಅರಗೊಂಚೂರು ತುಳು ಅಂತ ಕಲ್ಪನೆ ಮಾರ ಅಣ್ಣ ಹೆಂಗೆ ಕಲ್ಪಾರ ಬನಗ ಹೆಂಗೆ ಗುರು ಅಣ್ಣ ಹಿಂಗೆ ಕಲ್ಪಾರ ಹೆಂಗೆ ಕಂಚ ಬಂಗ ಜಿ ಎಂಕ್ಲ ಕಲ್ಪೋಡು ಮಾರೆ. ಅದೇ ಲಾಸ್ಟ್ ಬಂಡೆ ಈರ್ ಕಲ್ಪ ಹೆಂಗೆ ಕನ್ಫ್ಯೂಸ್ ಆಗ್ಬೋದು, ಹೆಂಗೆ ಗೊತ್ತುಂಡ ತಾರೆ ಗೊತ್ತುಂಡ. ಎನಿವೇಸ್ ಇತ್ತು ನಮ್ಮಂತೆ ಪುತ್ತೂರ್ದ ಮಾತಂತೆ ತುಳು ಕಲ್ಪಗಾರಿಗೆ. ಸೊ ಏನಿಲ್ಲ, ಅಲ್ಲ ನಾನು ಏನು ಹೇಳಿದ್ರು ನೀವು ಮಾಡಬೇಕಾಗ್ತದೆ, ಅಂದರೆ MC ನಾನಲ್ವಾ. ಎನಿವೇಸ್ ಏನಿಲ್ಲ, ನಾನು ಏನೋ ಹೇಳ್ತೀನಿ ಅದನ್ನು ಫಾಲೋ ಮಾಡಿ ನೀವು, ಆಯ್ತಾ? ಓಕೆ. ದಾಯ್ತನಂಡ ದಾಯ್ತನಂದ ದಾಯ್ತ ಪಾತಿರ್ನಂಡ ದಾಯ್ತ ಪಾತಿರ್ನಂದ ಇಂತೆಟ್ಟು ಈ ಫೈನಲ್ಟ್ ಏನು ಒಂಜು ವೇಳೆ ಏನು ಒಂಜು ವೇಳೆ ಗೆಲ್ತಿರ್ನ ಗೆಲ್ತಿಂಡ ಗೆಲ್ತದ ಐಟು ಬರ್ಪುಣ ಅಂಚಿನ ಪೈಸೆ ಉಂಟದ ಪೈಸ ಉಂಟು ಐನ ಒಂಚೂರು ಎಂಕ್ಲ ಬಟ್ಟೋಣ ಅಂದು ನೋಡುವ ಪೈಸೆ ಉಂಟದ ಅವು ಕಾಸರಗೋಡೆಗೆ ಹೋಡು ಎಂಜಿನ ಮಂಡಲ ಕ್ಯಾಸ್ದ ವಿಷಯ ಅರ್ಥ ನನಗೆ ಅವು ಪಾಠ ಒಂಜಾರು. ಎನಿವೇಸ್ ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ಸೋ ಮಚ್, ವಿಶ್ ಯು ಆಲ್ ದಿ ಬೆಸ್ಟ್. ಓಕೆ, ಏಪೇ ಕಲ್ಪಂಡಲ ಕಾಸ್ತ ವಿಷಯ ಇರೆಗ್ಲ ದಾಲ ಕಲ್ಪಾರ ಒಂದೊಂದು ಆರೆಂಗ್ ಕಲ್ಪಾರ. ಥ್ಯಾಂಕ್ ಯು ಸೋ ಮಚ್, ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಅಂಡ್ ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಒಂದು ಸಣ್ಣ ವಿರಾಮ ತಗೊಂಡು ಮತ್ತೆ ಬನ್ನಿ. ಟೇಕ್ ಶಾರ್ಟ್ ಬ್ರೇಕ್ ಅಂಡ್ ಡು ಕಮ್ ಬ್ಯಾಕ್. ನಮ್ಮ ಸೂಪರ್ ಸಿಂಗರ್ Welcome back to your favorite show, that is Sun Premium Refined Sunflower Oil Super Singer, powered by Santosh 2-star boiled rice ಭದ್ರಾವತಿ. ಖಂಡಿತವಾಗ್ಲೂ ಇದು ಕೇವಲ ಒಂದು ಸಿಂಗಿಂಗ್ ಶೋ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇದು ಎಷ್ಟೋ ಹೊಸ ಗಾಯಕರಿಗೆ, ಏನೋ ಒಂದು ಕನ್ಸಿಟ್ಟೋರವ್ರಿಗೆ ಒಂದು ದೊಡ್ಡ ಫ್ಯೂಚರನ್ನು ಕೊಡುವಂತಹ ಒಂದು ವೇದಿಕೆ ಅಂತ ಹೇಳಿದ್ರೆ ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ. ಕೇವಲ ವೇದಿಕೆ ಅಂತ ಹೇಳಿದ್ರೆ ತಪ್ಪು ಯಾಕಾಗುತ್ತೆ ಅಂತ ಅಂದರೆ, ಇದರ ಮುಂದೆ ಇರುವಂತಹ ಜಡ್ಜಸ್ ಪ್ಯಾನಲ್ ಏನಿದೆ ಅದೊಂದು ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ನ ಸಾಗರ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಕನ್ನಡ ಸಿನಿಮಾ ರಂಗದ ಸಂಗೀತ ಲೋಕನೇ ನಮ್ಮ ಮುಂದೆ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ಇನ್ನು ಕೆಲವು ಪರ್ಫಾರ್ಮೆನ್ಸಸ್ಗಳು ಅದಾದಮೇಲೆ ಗೊತ್ತಾಗುತ್ತೆ ಯಾರು ಈ ವರ್ಷದ ಚಾಂಪಿಯನ್ ಅಂತ. ಆ್ಯಂಡ್ ನಮ್ಮ ಜೊತೆ ಇವಾಗ ಖ್ಯಾತ ಗಾಯಕರಾಗಿರುವಂತಹ ನವೀನ್ ಕೊಪ್ಪ ಅವರಿದ್ದಾರೆ. ಅವ್ರ ಬಗ್ಗೆ ನಾನು ಖಂಡಿತ ಹೇಳಬೇಕು. ಯಾವುದೇ ವೇದಿಕೆ ಆದರೂ ಕೂಡ ನವೀನ್ ಕೊಪ್ಪ ಅವರು ಇದ್ದಾರೆ ಅಂತಂದರೆ ಅವರಲ್ಲಿ ಒಂದು 2 ಜಾನಪದ ಹಾಡುಗಳನ್ನು ನಾನಂತೂ ಹಾಡಿಸ್ತೀನಿ. ಯಾಕೆ ಅಂತಂದರೆ ಅವರ ಆ ಒಂದು ಸ್ವರ ಮಾಧುರ್ಯಕ್ಕೆ ಮರುಳಾಗದೇ ಇರೋವಂಥವ್ರು ಕರಾವಳಿ ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ನಿಮ್ಮ ಈ ಒಂದು ಪ್ರೀತಿಗೆ ನಾವೆಂದು ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಮೂಡಿ ಬರಬೇಕು ಅಂತಂದರೆ ತುಂಬ ಜನ ತುಂಬ ಹೃದಯದ ಸಹಕಾರವನ್ನು ಕೊಡ್ತಾರೆ. ನಾನು ಹೇಳ್ತಾ ಇರ್ತೀನಿ, ಇದು ಕೇವಲ ವೇದಿಕೆ ಅಲ್ಲ, ಎಷ್ಟೋ ಯುವ ಪ್ರತಿಭೆಗಳಿಗೆ ಮುಂದಿನ ದಾರಿಯನ್ನು ಹುಡುಕುವಂತಹ ಒಂದು ಅದ್ಭುತವಾಗಿರುವಂತಹ ದಾರಿ ದೀಪ ಅಂತ ಹೇಳಿದ್ರೆ ಖಂಡಿತ ಈ ಒಂದು ವೇದಿಕೆಗೆ ಅದು ಇನ್ನಷ್ಟು ಮೆರುಗನ್ನು ಕೊಡುವಂತಹ ವಿಚಾರ ಆಗುತ್ತೆ. ಸೊ ನೋಡಿ, ಈ ವೇದಿಕೆ ಇಷ್ಟೊಂದು ಕರ್ನಾಟಕದಾದ್ಯಂತ
ಕಲಾವಿದರು ಬಂದು ಅವರ ಕಲೆಯನ್ನು ತೋರಿಸ್ಬೇಕು, ಹಾಡುಗಾರಿಕೆಯನ್ನು ತೋರಿಸ್ಬೇಕು ಅಂತಂದರೆ ನಮ್ಮ ಸ್ಪಾನ್ಸರ್ಸ್ ಯಾರೆಲ್ಲ ಇದ್ದಾರೆ ಅವರೆಲ್ಲ ದೊಡ್ಡ ಮಹತ್ತರವಾದಂತಹ ಬೆನ್ನೆಲುಬಿನ ಪಾತ್ರವನ್ನು ನಿರ್ವಹಿಸ್ತಾರೆ. ಅದರಲ್ಲಿ ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್ ಈ ಕಂಪನಿ ಏನಿದೆ ಇದು ಕೂಡ ದೊಡ್ಡ ಮಟ್ಟದ ಸಹಕಾರವನ್ನು ನಮಗೆ ಕೊಡುತ್ತೆ. ಆ್ಯಂಡ್ ಅದರ ಮುಖ್ಯಸ್ಥರಾಗಿರುವಂತಹ ಓನರ್ ಆಗಿರುವಂತಹ ಸುನಿಲ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಆಗಮನಕ್ಕೆ ನಾವು ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಇದು ನಮ್ಮ ಟಿವಿಯ ಕನಸಾದರೂ ಕೂಡ ನೀವು ಬೆನ್ನ ಹಿಂದೆ ನಿಂತು ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೊಸ ಪ್ರತಿಭೆಗೆ ನಾವಿದ್ದೀವಿ ಸಪೋರ್ಟ್ ಮಾಡೋದಕ್ಕೆ ಅಂತ ನಿಮಗೆ ಸೆಲ್ಯೂಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಮುಂದೆ ಕೊಂಡು ಹೋಗಬೇಕಾದ್ರೆ ಇನ್ನೊಬ್ಬ ಗಾಯಕಿ ಬರಲೇಬೇಕು. ಡೆಫಿನೆಟ್ಲಿ ಈ ಒಂದು ರೌಂಡ್ ಅಂದರೆ ಗ್ರ್ಯಾಂಡ್ ಫಿನಾಲಿಯ 3rd ರೌಂಡ್ನ ಕಡೆಯ ಕಂಟೆಸ್ಟೆಂಟ್ ಮುಮ್ತಾಜ್ ಅವರು ರೆಡಿ ಆಗಿದ್ದಾರೆ ತಮ್ಮ ಪರ್ಫಾರ್ಮೆನ್ಸ್ ಅನ್ನು ಕೊಡೋದಕ್ಕೆ. ಸೊ ಪ್ಲೀಸ್ ವೆಲ್ಕಮ್ ಮುಮ್ತಾಜ್. छम 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 मेरी पायल की झनकार आ आ गूंज उठी झननन झननन मेरी पायल की झनकार पर्वत के इस पार पर्वत के उस पार गूंज उठी छम 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 मेरी पायल की झनकार
ಮುಮ್ತಾಜ್ ಹಾವೇರಿಯಿಂದ ಇಲ್ಲಿ ತನಕ ಬಂದಿರುವಂತಹ ಮುಮ್ತಾಜ್ ಅವರು ಇವಾಗ ಗ್ರ್ಯಾಂಡ್ ಫಿನಾಲೆಯ 3ನೇ ರೌಂಡಲ್ಲಿದ್ದೀರಾ. ಇನ್ನು ಉಳಿದಿರೋವಂಥದ್ದು ಒಂದೇ ಒಂದು ರೌಂಡ್. ರೆಡಿನಾ ಕಮೆಂಟ್ಗೆ? ಎಸ್ ಸರ್, ಪಕ್ಕ ಪಕ್ಕ. ಯಾರ ಹತ್ರ ಕೇಳೋಣ ಫಸ್ಟು? ರಾಜಗೋಪಾಲ್ ಸರ್. ಓಕೆ, ನಿಮ್ಮ ಇಚ್ಛೆಯಂತೆಯೇ ಆಗಲಿ. ರಾಜಗೋಪಾಲ್ ಸರ್, ಹೇಗಾಯಿತು? ಮಮ್ತಾಜ್ ಸರ್, ಏನಂತ ಕರೀಲಿ? ಜೂನಿಯರ್ ಲತಾ ಮಂಗೇಶ್ಕರ್ ಆಫ್ ನಮ್ಮ ಟಿ ವಿ ಅಂತ ಕರೀಲ, ಜೂನಿಯರ್ ಲತಾ ಮಂಗೇಶ್ಕರ್ ಆಫ್ ಹಾವೇರಿ ಅಂತ ಕರೀಲ, ಏನಂತ ಕರೀಲಿ? ಸರ್ ನೀವು ಇಷ್ಟು ದೊಡ್ಡ ಮಾತಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇಲ್ಲ ಫ್ರಾಂಕ್ಲಿ ಸ್ಪೀಕಿಂಗ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಬಿಗಿನಿಂಗಿಂದನೂ ದ ಟೇಕ್ ಆಫ್ ಸಾಂಗ್ ತಗೊಂಡ್ರಲ್ಲ, ಇಟ್ ವಾಸ್ ವೆರಿ ನೈಸ್. ಬಿಕಾಸ್ ಐ ಹರ್ಡ್ ನಿಮ್ಮದು ಇನಿಷಿಯಲ್ ಬೇರೆ ರೌಂಡ್ಸಲ್ಲಿ ಕೇಳಿದ್ದೀನಲ್ಲ, ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಆಫ್ ದಿಸ್ ಸೀಸನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಯಾಕಂದರೆ ಆ ವಾಯ್ಸ್ ಟೆಕ್ಸ್ಚರ್ ಇದೆಯಲ್ಲ, ಸಮ್ವೇರ್ ಒಂದು 30 ಇಯರ್ಸ್ ಮುಂಚೆ ಲತಾ ಮಂಗೇಶ್ಕರ್ ಅವ್ರದ್ದು ಆ ವಾಯ್ಸ್ ಟೆಕ್ಸ್ಚರ್ ಇದೆಯಲ್ಲ, ಸಮ್ ಸೂಟ್ಸ್ ಯು ಸಮ್ವೇರ್. ಅದು ನಿಮ್ಮ ಬೇರೆಯವ್ರು ಹೇಳಿರ್ತಾರೆ ಏನೋ ಗೊತ್ತಿಲ್ಲ, ಬಟ್ ವಾಟ್ ಐ ಫೆಲ್ಟ್ ನಿಮ್ಮ ವಾಯ್ಸ್ ಎಲ್ಲ ಅದೇನೋ ಒಂದು ರಿಚ್ನೆಸ್ ಇದೆ. ಆ ಪರ್ಟಿಕ್ಯುಲರ್ ಹಿಂದಿ ಸಾಂಗ್ ಬೇಕಾಗಿರೋ ಆ ಡೆಪ್ತ್, ರಿಚ್ನೆಸ್ ಇದೆ. ಜಸ್ಟ್ ಕೀಪ್ ಇಟ್ ಅಪ್, ಕೀಪ್ ಸಿಂಗಿಂಗ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೈ ಗಾಡ್, ನೀವೇನೋ ಒಂದು ಭರವಸೆ ಇಟ್ಟು ಕೇಳಿದ್ರೆ ಅದೇ ರೇಂಜಿಗೆ ನಿಮಗೆ ಕಮೆಂಟ್ ಸಿಕ್ತು. ಎಷ್ಟು ಖುಷಿ ಆಯಿತು? ತುಂಬ ತುಂಬ ಖುಷಿ ಸರ್ ನನಗೆ. ಅಂದರೆ ಒಂದು ಎಷ್ಟು ಅಂದರೆ ಹೆಂಗೆ ಅದನ್ನೇ ಹೋಗುತ್ತೆ ಅಳತೆ ಮಾಡೋದು? ಒಂದು ಅರ್ಧ kg? ಇಲ್ಲ ಸರ್, ಇಲ್ಲ, ಪೂರ್ತಿ ಕರ್ನಾಟಕ, ಇಡೀ ಕರ್ನಾಟಕಕ್ಕಿಂತನೂ ಜಾಸ್ತಿ ಖುಷಿ. ಹೌದಾ? ಹೌದು ಸರ್. ಮೈ ಗಾಡ್. ಓಕೆ, ಎನಿವೇಸ್, ನಿಮಗೆ ಖುಷಿ ಆದರೆ ನಮಗೆ ಖುಷಿ. ಆ್ಯಂಡ್ ಇವಾಗ ನಮ್ಮ ಕದ್ರಿ ಮಣಿಕಾಂತ್ ಅವರಿಗೆ ಎಷ್ಟು ಖುಷಿ ಆಗಿದೆ ಅಂತ ಕೇಳೋವಂಥ ಸಮಯ. Okay, ಕೇಳೋದು ಬೇಡವಾ? ಇಲ್ಲ ಸರ್. ಅಲ್ಲ, ನೀವು ಹೇಳ್ದಂಗೆ. ಇಲ್ಲ ಸರ್, ಅವರು ಇಲ್ವಾ ಬೇಡವಾ? ಇಲ್ಲ ಸರ್, ಕೇಳಬೇಕು. ಪ್ಲೀಸ್ ಸರ್. ಮುಮ್ತಾಜ್ ಅವರೇ, ಸರ್, ಅದೇ ರಾಜಗೋಪಾಲ್ ಹೇಳ್ದಂಗೆ ತುಂಬ ಚೆನ್ನಾಗಿ ಹಾಡಿದ್ರಿ. ವಾಯ್ಸ್ ಆ್ಯಕ್ಚುಲಿ ಕೆಲವು ಕಡೆಗಳಲ್ಲಿ ಕಣ್ಣು ಮುಚ್ಚಿ ಕೇಳಿದರೆ ಲತಾ ಮಂಗೇಶ್ಕರ್ ಅವರೇ ದೀದಿ ಹಾಡ್ದಂಗೆ ಇದೆ. Thank ಯು ಆರ್ ರಿಯಲಿ ಬ್ಲೆಸ್ಡ್. ಬಟ್ ನಿಮ್ಮ ಸಾಧನೆ ಇನ್ನೂ ಮಾಡಬೇಕು ನೀವು. ಸೊ ಆ ವಾಯ್ಸ್ ಟಿಂಬರ್ ನಿಮಗೆ ಆ ಥರ ಟೋನ್ ಇದೆ, ಬಟ್ ಅದನ್ನು ಸಾಧನೆ ಮಾಡಿ ಚೆನ್ನಾಗಿ ಹಾಡಿದ್ದೀರಿ. ಸಾಂಗ್ ಸೆಲೆಕ್ಷನ್ ವಾಸ್ ರಿಯಲಿ ಗುಡ್. ಥ್ಯಾಂಕ್ ಯು ಸರ್. ಗುಡ್ ಲಕ್. ಥ್ಯಾಂಕ್ ಯು. ತುಂಬ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ ನಿಮ್ಮಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಆ ಟಿಂಬರ್ ಒಂದು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಲಾಸ್ಟ್ ಟೈಮು ಹೇಳಿದರು ಟಿಂಬರ್ ಬಗ್ಗೆ. ಓಕೆ, ಎನಿವೇಸ್, ಇವಾಗ ಹೇಗೆ ಫೀಲ್ ಆಗ್ತಾ ಇದೆ? ಇನ್ನು ಒಂದು ರೌಂಡ್ ಇರೋವಂಥದ್ದು, ಎಲ್ಲ ರೌಂಡಲ್ಲೂ ಒಳ್ಳೆಯದಾಗಿದೆ, ಚೆನ್ನಾಗಾಗಿದೆ, ಸೂಪರ್ ಆಗಿದೆ, ಈ ಥರ ಕಮೆಂಟ್ ಸಿಗ್ತಾ ಇದೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ನಾನು ಇಷ್ಟೇ ಸರ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಬ್ಯಾಂಡ್ ಕಂಪ್ನಿ ಸಿಂಗರ್ಸ್ಗೆ ಈ ಥರ ಹೇಳ್ತಿದ್ರು ಹಾಗೆ ಹಾಡೋಕ್ಕಾಗೋಲ್ಲ, ಈಗ ಆ ಥರ ನೋಡಬೇಡಿ. ಯಾವ ಬ್ಯಾಂಡ್ ಕಂಪ್ನಿ ಸಿಂಗರ್ಸ್ಗೂ ನಮ್ಮ ಸೈಡ್ ಹೇಳ್ತಿರ್ತಾರೆ ಈ ಥರ ಆಗಲ್ಲ ಅಂಥೇಳಿ. ಈ ಥರ ನಮ್ಮ ಜಡ್ಜಸ್ ಈ ಥರ ಆಶೀರ್ವಾದ ನಮ್ಮ ಮೇಲಿದ್ದರೆ ಈ ವೇದಿಕೆ ಮೇಲೆ ಬಂದು ಹಾಡೋ ಅವಕಾಶ ಖಂಡಿತ ಸಿಗುತ್ತೆ ಸರ್. ಫ್ಯಾಂಟಾಸ್ಟಿಕ್. ಆ ಕಾನ್ಫಿಡೆನ್ಸ್ ಯಾವತ್ತೂ ಇರಬೇಕು. ನೀವಾಗ ಏನು ಹೇಳಿದ್ದೀರಾ ಅಂದರೆ ಆಗಲ್ಲ ಹೇಳೋರಿಂದೇನಾಗಲ್ಲ ಅಲ್ವಾ? ಅವ್ರು ಏನೇ ಹೇಳ್ತಾ ಇದ್ರು ನಾವು ನಮ್ಮ ಪಾಡಿಗೆ ಮಾಡ್ತಾ ಹೋಗ್ತಾ ಇರ್ಬೇಕಂಗೆ ಅಲ್ವಾ? ಫ್ಯಾಂಟಾಸ್ಟಿಕ್. ಆ್ಯಂಡ್ ಹಾವೇರಿಯಿಂದ ಬಂದು ಇಷ್ಟೊಂದೆಲ್ಲ ಸಾಧನೆ ಮಾಡ್ತಾ ಇದ್ದೀರಾ. ಹಾವೇರಿ ಅವರ ಸಪೋರ್ಟ್ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ನಮ್ಮ ಫೇಸ್ಬುಕ್ಕಲ್ಲೆಲ್ಲ ಕಮೆಂಟ್ ಎಲ್ಲ ಬರ್ತಾ ಇರುತ್ತೆ. ಸೊ ನಿಮ್ಮ ಊರಿನ ಜನರಿಗೆ ಏನು ಹೇಳ್ತೀರಾ? ತುಂಬಾ ನಮ್ಮ ಊರು ಜನ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಈ ಹಾವೇರಿ ಡಿಸ್ಟಿಕ್ನಲ್ಲಿ ಹಾನಗಲ್ ತಾಲೂಕು ಅಂತ ಹೇಳಿ ಆ ಸೈಡ್ ಎಲ್ಲ ಜನ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮೂರಲ್ಲಿ ಮುಸ್ಲಿಂ ನಾನು ಆಗಿದ್ದರೂ ಸಹಿತ ಈ ಥರ ಅವಕಾಶಗಳಿಗೆ ಹೋಗೋಕ್ಕೆ ನನಗೆ ತುಂಬ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಸರ್. ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಫ್ಯಾಂಟಾಸ್ಟಿಕ್. ಆ್ಯಂಡ್ ಇನ್ನು ಉಳಿದಿರೋವಂಥದ್ದು ಒಂದೇ ಒಂದು ರೌಂಡ್, ಅದರಲ್ಲೂ ನಿಮಗೆ ಈ ಥರ ಕಮೆಂಟ್ಸ್ ಬಂದರೆ ಅವಾರ್ಡ್ ಇಟ್ಕೊಂಡು ಹೋಗದೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಹೇಳಿ ಸರ್, ಟ್ರೈ ಮಾಡ್ತೀನಿ ಸರ್. ಹೌದಾ? ಓಕೆ, ಥ್ಯಾಂಕ್ ಯು. ಆ್ಯಂಡ್ ಎಂಡಲ್ಲಾದರೂ ನೀವೊಂದು ಏನಾದರೂ ಸ್ವೀಟ್ ಏನೋ ತೊಗೊಂಬರ್ತೀನಿ ಅಂತ ಹೇಳಿದ್ರಿ, ಧಾರವಾಡ ಪೇಡ. ಓಕೆ, ಎನಿವೇಸ್, ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇಲ್ಲಿಗೆ ಈ ಒಂದು ರೌಂಡ್ ಮುಕ್ತಾಯ ಆಗ್ತಾ ಇದೆ. ಅದರ ಅರ್ಥ ಏನು ಅಂತಂದರೆ ಗ್ರ್ಯಾಂಡ್ ಫಿನಾಲೆಯ 3ನೇ ರೌಂಡ್ ಎಂಡ್ ಆಗ್ತಾ ಇದೆ. ಇನ್ನು ಉಳಿದಿರೋವಂಥದ್ದು ಕೇವಲ ಒಂದೇ ಒಂದು ರೌಂಡ್. 9 ಕಂಟೆಸ್ಟೆಂಟ್ಸ್, 9 ಹಾಡು, ಆ್ಯಂಡ್ ಅದರಲ್ಲಿ ನಿರ್ಧಾರ ಆಗುತ್ತೆ ಈ ಒಂದು ಸೀಸನ್ 2 ಏನಿದೆ ಅದರ ಚಾಂಪಿಯನ್ ಯಾರಾಗ್ತಾರೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆಗೆ ಹಲವಾರು ತಿಂಗಳುಗಳಿಂದ ನಾವು ಉತ್ತರವನ್ನು ಹುಡುಕ್ತಾ ಇದ್ದೀವಿ. ಕಡೆಗೂ ಇನ್ನು ಒಂದು ರೌಂಡ್ ಆದರೆ ಆ ಉತ್ತರ ಸಿಗುವಂತಹ ಸಮಯ ಬರುತ್ತೆ. ಹಲವಾರು ತಿಂಗಳುಗಳಿಂದ ಕಂಟೆಸ್ಟೆಂಟ್ಸ್ ತಮ್ಮ ದಿ ಬೆಸ್ಟನ್ನು ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನು ಒಂದು ರೌಂಡಲ್ಲಿ ಅವರು ದಿ ಬೆಸ್ಟ್ ಕೊಟ್ಟರೆ ಡೆಫಿನೆಟ್ಲಿ ಅದರಲ್ಲಿ ಒಬ್ಬರು ಚಾಂಪಿಯನ್ ಆಗ್ತಾರೆ. ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತಂದರೆ ಇನ್ನಷ್ಟು ಎಪಿಸೋಡ್ಗಳನ್ನು ನೀವು ನೋಡಬೇಕು.
ಇವತ್ತಿನ ಈ ಒಂದು ಎಪಿಸೋಡನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ. ಡೆಫಿನೆಟ್ಲಿ ಈ ಕಾರ್ಯಕ್ರಮ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ ರೈಸ್ ಇವರಿಗೆ ಆತ್ಮೀಯವಾಗಿರುವಂತಹ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುಂದಿನ ಸುತ್ತಿನಲ್ಲಿ ಇನ್ನಷ್ಟು ಜಬರ್ದಸ್ತ್ ಆಗಿರುವಂತಹ ಪರ್ಫಾರ್ಮೆನ್ಸ್ ಡೆಫಿನೆಟ್ಲಿ ಇರುತ್ತೆ. ಯಾಕೆಂತಂದರೆ ಅದು ಡೂ ಆರ್ ಡೈ ರೌಂಡ್. ಅಲ್ಲಿ ಮಿಸ್ಟೇಕ್ ಆದರೆ ಮತ್ತೆ ಆ ಮಿಸ್ಟೇಕನ್ನು ತಿದ್ದಿಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಮುಂದಿನ ರೌಂಡಲ್ಲಿ ನಾವು ಕೂಡ ಎನರ್ಜಿಯಿಂದ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿ ತನಕ ಮನೆಯಲ್ಲಿ ನಿಮ್ಮ ಟಿವಿಯಲ್ಲಿ ನಮ್ಮ ಟಿವಿ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh 2-Star Boiled Rice, Badravati. Shining partner Shashi Soap, co-sponsored by Rohan Corporation, Arogyada Paravase, Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, 1000 Lights, Hanbal Chukki, Revento Unishade Plus Cream, Citadel Developers.